ಸರಿ, ಒಂಚೂರು ಹಾಡಿ ನಮ್ಮ ಶ್ರೋತೃಗಳಿಗೆ ಒಂಚೂರು ಕೇಳಿಸುವುದು. ದಾಸನಯ್ಯ ಸೀತಾರಾಮ ನಿನ್ನ ದಾಸನಯ್ಯ, ನಾನು ನಿನ್ನಯ ದಾಸನಹುದು, ನೀನು ಈ ಜಗದೀಶನಹುದು. ಭಾನುಕೋಟಿ ಪ್ರಕಾಶನೆ ಸಂಗೀತ ಗಾನ ವಿನೋದ ರಂಗ, ನಾನಿನ್ನ ದಾಸನಯ್ಯ ಸೀತಾರಾಮ ನಾನಿನ್ನ ದಾಸನಯ್ಯ. ಹಾಗೆ ಈ ಭಜನೆ ಕಾರ್ಯಕ್ರಮಗಳನ್ನು ಆವಾಗ ನೀವು ಮಾಡ್ತಾ ಇದ್ದದ್ದು ಈಗಲೂ ಕೂಡ ಮುಂದುವರಿಸುವಂಥ ಅವಕಾಶಗಳು ನಿಮ್ಗೆ ಏನಾದ್ರು ಸಿಕ್ಕಿದ್ದಾವೆ? ಈಗ ನಮ್ದು ಮನೆಯಲ್ಲಿ ಡೈಲಿ ಮಾಡ್ತಾರೆ ಅಂತಂದ್ರೆ ಮೊದಲಿಂದ ನಮ್ಮ ಮನೆಯಲ್ಲಿ ಡೈಲಿ ಮಾಡ್ತಾ ಇದ್ವಿ. ಈಗ ನಮ್ಮ ಮನೆಯಲ್ಲಿ ಮಾಡ್ತೇನೆ, ನನ್ನ ಮಗಳನ್ನು ಹೇಳ್ತೇನೆ ಭಜನೆ ಡೈಲಿ ಭಜನೆ ಮಾಡಲಿಕ್ಕೆ ಹೇಳ್ತೇನೆ. ಮತ್ತೆ ಅವಳ ಶ್ಲೋಕ ಇದೆ, ಅದನ್ನೆಲ್ಲ ಕಲಿಸ ಡೈಲಿ ಅದನ್ನು ಕಲಿಸ್ತೇನೆ. ಮತ್ತೆ ಈ ಸಂಘ ಸಂಸ್ಥೆಗಳಲ್ಲೆಲ್ಲ ತೊಡಗಿಸಿಕೊಳ್ಳುವಾಗ ನಿಮಗೆ ಈ ಸಾಮಾಜಿಕ ಚಟುವಟಿಕೆಗಳಲ್ಲಿ ಇಂಥದ್ರಲ್ಲೆಲ್ಲ ಭಾಗವಹಿಸಲಿಕ್ಕೆ ಅಂತ ಹೇಳಿದ್ರೆ ಈ ಸಮಯವನ್ನು ನಿಮಗೆ ಅಡ್ಜಸ್ಟ್ ಮಾಡಲಿಕ್ಕೆ ಈ ಆಟಕ್ಕೆ ಇದಕ್ಕೆಲ್ಲ ಆಗ್ತದ ಹೇಗೆ? ನಾನು ಸಮಯ ಇದ್ದಾಗ ಮಾತ್ರನೇ ಹೋಗೋದು, ನಾನು ಇಲ್ಲದಿದ್ರೆ ಹೋಗೋದು